ಶುಕ್ರವಾರ ಪ್ರಧಾನಿ ಮೋದಿ ಭಾಗವಹಿಸುವ ಮಂಗಳೂರು ನಗರದ ಬಂಗ್ರಕೊಳೂರಿನ ಗೋಲ್ಡ್ ಫಿಂಚ್ ಮೈದಾನದ ಕಾರ್ಯಕ್ರಮದ ಯಶಸ್ಸಿಗೆ ದಕ್ಷಿಣ ಕನ್ನಡ ಜಿಲ್ಲಾಡಳಿತದಿಂದ ಸಕಲ ಸಿದ್ಧತೆ ಮಾಡಲಾಗಿದೆ ಎಂದು ಜಿಲ್ಲಾಧಿಕಾರಿ ರಾಜೇಂದ್ರ ಕೆವಿ ತಿಳಿಸಿದ್ದಾರೆ. ಇಂದು ನಗರದಲ್ಲಿರುವ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡುತ್ತಾ, ಈ ಕಾರ್ಯಕ್ರಮದಲ್ಲಿ ಸರ್ಕಾರದ ವಿವಿಧ ಯೋಜನೆಗಳ ಫಲಾನುಭವಿಗಳ ಸಹಿತ ಸುಮಾರು 1.5 ಲಕ್ಷಕ್ಕೂ ಅಧಿಕ ಮಂದಿ ಭಾಗವಹಿಸಲಿದ್ದಾರೆ. ಕೆಲವು ಫಲಾನುಭವಿಗಳಿಗೆ ಯೋಜನೆಗಳ ಹಸ್ತಾಂತರ ನಡೆಯಲಿದೆ. ಮಧ್ಯಾಹ್ನ 1 ಗಂಟೆಗೆ ಕಾರ್ಯಕ್ರಮ ನಡೆಯಲಿರುವುದರಿಂದ ಸಾರ್ವಜನಿಕರು ಮುಂಚಿತವಾಗಿ ಭಾಗವಹಿಸಬೇಕು. ಸುರಕ್ಷತೆಯ ದೃಷ್ಟಿಯಿಂದ ಕೆಲವು ಮುನ್ನೆಚ್ಚರಿಕಾ ಕ್ರಮಗಳನ್ನು ನಡೆಸಲಾಗುತ್ತಿದೆ ಎಂದರು. ಫಲಾನುಭವಿಗಳು ಕಡ್ಡಾಯವಾಗಿ ಭಾಗವಹಿಸಬೇಕು ಎಂದು ನಿರ್ದೇಶನ ನೀಡಿಲ್ಲ, ಆದರೆ ಮನವಿ ಮಾಡಲಾಗಿದೆ. ಸಾರ್ವಜನಿಕರು ಮುಕ್ತವಾಗಿ ಭಾಗವಹಿಸಬಹುದಾಗಿದೆ ಎಂದರು. ಇನ್ನು ನಗರ ಪೊಲೀಸ್ ಆಯುಕ್ತ ಶಶಿಕುಮಾರ್ ಮಾತನಾಡಿ, ಕಾರ್ಯಕ್ರಮ ನಡೆಯುವ ಸ್ಥಳಕ್ಕೆ ಯಾವುದೇ ಆಕ್ಷೇಪಾರ್ಹ ವಸ್ತುಗಳನ್ನು ತರುವಂತಿಲ್ಲ. ಕಮಿಷನರೇಟ್ ವ್ಯಾಪ್ತಿಯ 9 ಜಂಕ್ಷನ್ಗಳಲ್ಲಿ ಸಂಚಾರ ಮಾರ್ಗ ಬದಲಿಸಲಾಗುತ್ತದೆ. 15 ಪಾರ್ಕಿಂಗ್ ಸ್ಥಳಗಳನ್ನು ಗುರುತಿಸಲಾಗಿದೆ. ಸಿಎಆರ್, ಕೆಎಸ್ಆರ್ಪಿ, ಹೋಂಗಾರ್ಡ್ ಸಹಿತ ವಿವಿಧ ಘಟಕಗಳ ಅಧಿಕಾರಿ ಸಿಬ್ಬಂದಿಗಳನ್ನು ಬಂದೋಬಸ್ತ್ಗೆ ನಿಯೋಜಿಸಲಾಗುತ್ತದೆ ಎಂದರು. ಅಲ್ಲದೆ ಸಾಮಾಜಿಕ ಜಾಲತಾಣಗಳಲ್ಲಿ ಸಂಸದ ನಳಿನ್ ಕುಮಾರ್ ಕಟೀಲ್ ಹಾಗೂ ಕಾರ್ಯಕ್ರಮದ ವಿರುದ್ಧ ಅಪಪ್ರಚಾರ ನಡೆಸುತ್ತಿರುವವರ ಬಗ್ಗೆ 2 ಪ್ರಕರಣ ದಾಖಲಿಸಲಾಗಿದೆ ಎಂದರು. NNPA ಮತ್ತು MRPL ಕೃಷಿ ಡಿಪಾರ್ಟ್ಮೆಂಟ್ ಎಲ್ಲರ ಒಳಗಡೆ ಭಾಳಷ್ಟು ಪೂರ್ವ ಸಿದ್ಧತೆಗಳು ನಡೀತಾರೆ. ಅದರಲ್ಲಿ ಇವತ್ತು ಕೆಲವೊಂದು ಪಾಯಿಂಟ್ಸ್ಗಳನ್ನು ಎಲ್ಲರ ಮುಂದೆ ಹೇಳೋದಕ್ಕೆ ಮಾಡ್ತಾ ಇದ್ದೀವಿ. ಇದರೊಳಗಡೆ 6 ಪ್ರಾಜೆಕ್ಟ್ಸ್ಗಳು NNPAಗೆ ಸಂಬಂಧಪಟ್ಟಾಗ ಆ ಲಿಸ್ಟನ್ನು ನಾವು ಸಪ್ರೇಟಾಗಿ ಸರ್ಕ್ಯುಲೇಟ್ ಮಾಡ್ತೀವಿ. NNPA ಒಳಗಡೆ ನ್ಯೂ ಬ್ಯಾಂಗ್ಳೂರ್ ಪೋರ್ಟ್ ಅಥಾರಿಟಿ ಆದ ನಂತರ ಏನು 14 ಬರ್ತ್ ನಂಬರ್ 14 ಮಾಡರ್ನೈಸೇಷನ್ ಆಗಿರ್ಬೋದು, LPG ಮತ್ತು ಬಲ್ಕ್ ಲಿಕ್ವಿಡ್ ಸ್ಟೋರೇಜ್ ಟ್ಯಾಂಕ್ ಏನು ಸನ್ಫ್ಲವರ್ ಮತ್ತು ಪಾಮ್ ಆಯಿಲ್ ಇದ್ರದ್ದು ಸ್ಟೋರೇಜ್ ಟ್ಯಾಂಕಿನ ಶಂಕುಸ್ಥಾಪನೆಗೆ ಕೂಡ, ಮತ್ತು ಬಿಟುಮಿನ್ ಎಡಿಬಲ್ ಆಯಿಲ್ ಸ್ಟೋರೇಜು ಅದರದ್ದು ಒಂದು ಇದರೊಳಗಡೆ ಮಾಡೋದಕ್ಕೆ ಸ್ಟೋರೇಜ್ ಟ್ಯಾಂಕ್ಸ್ಗಳನ್ನು ಮಾಡೋದಕ್ಕೆ ಭಾಳಷ್ಟು ಈ ಥರ ನ್ಯೂ ಬ್ಯಾಂಗ್ಳೂರ್ ಪೋರ್ಟ್ ಅಥಾರಿಟಿಯ ವರ್ಕ್ಗಳು MRPLನ ಡಿಸಲೆಕ್ಷನ್ ಪ್ರಾಜೆಕ್ಟ್ ಏನಿದೆ ಅದರ ಲೋಕಾರ್ಪಣೆ ಒಳಗಡೆ ಇರುವಂಥದ್ದು, ಮತ್ತು BS6 ಸಂಬಂಧಪಟ್ಟ ಇದರೊಳಗಡೆ ಅದನ್ನು MD MRPL ಅವರು ಅವರ ಸಂಬಂಧಪಟ್ಟ ವಿಷಯಗಳನ್ನು ಹೇಳ್ತಾರೆ. ಪ್ರಧಾನಮಂತ್ರಿಗಳು ಮಂಗಳೂರು ನಗರಕ್ಕೆ ಕೊಚ್ಚಿನಿಂದ ಬಂದು ಮತ್ತು ಇಲ್ಲಿಯ ಒಂದು ಏನು ಪಬ್ಲಿಕ್ ಪ್ರೋಗ್ರಾಮ್ಗಳಲ್ಲಿ ಕೇಂದ್ರ ಸರ್ಕಾರದ ವಿವಿಧ ಯೋಜನೆಗಳಲ್ಲಿ ಬೆನಿಫಿಷರೀಸ್ಗಳನ್ನು ಏನು ಜಿಲ್ಲಾಡಳಿತದಿಂದ ನಾವು ಇನ್ವೈಟ್ ಮಾಡಿದ್ವಿ, ಅವ್ರನ್ನೆಲ್ಲರನ್ನೂ ಕುರಿತು ಒಂದು ಅಡ್ರೆಸ್ಸನ್ನು ಮಾಡಿ ಮತ್ತು ಕೆಲವೊಬ್ಬರಿಗೆ ಫಲಾನುಭವಿಗಳನ್ನು ವಿತರಣೆ ಮಾಡೋದರ ನಂತರ ಅವರು ಇಲ್ಲಿಂದ ಮತ್ತೆ ಡೆಲ್ಲಿ ಪ್ರಯಾಣ ಮಾಡಲಿದ್ದಾರೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಏನು ಒಂದು ಗೋಲ್ಡ್ ಫಿಂಚ್ ಸಿಟಿ ಇದರೊಳಗಡೆ ಏನಿದೆ, ಒಂದು ನಗರದೊಳಗಡೆ ಬೇರೆ ರೀತಿಯಾದಂಥ ಒಂದು ಟ್ರಾಫಿಕ್ಕು ಮತ್ತು ಬೇರೆ ಬೇರೆ ರೀತಿಯಾದಂಥ ಹಬ್ಬ ಹಬ್ಬದ ಆಚರಣೆಗಳ ಬೇರೆ ಬೇರೆ ಪಾಯಿಂಟ್ಗಳಲ್ಲಿ ಆಗ್ತಾ ಇರುವಂಥ ವಿಚಾರದಲ್ಲಿ ನೋಡಿ, ಮತ್ತು ಭಾಳಷ್ಟು ಜನ 1 ಲಕ್ಷಕ್ಕಿಂತಲೂ ಜಾಸ್ತಿ ಜನ ಸೇರುವಂಥ ಒಂದು ಸಂಭವ ಇರೋದ್ರಿಂದ ಗೋಲ್ಡ್ ಫಿಂಚ್ ಸಿಟಿಯಲ್ಲಿರುವಂಥ ಒಂದು ಏನು ಪಬ್ಲಿಕ್ ಗ್ರೌಂಡ್ ಏನಿದೆ ಅದನ್ನು ಪಬ್ಲಿಕ್ ಮೀಟಿಂಗಿಗೆ ಬಳಕೆ ಮಾಡೋದಕ್ಕೆ ಇದು ಮಾಡ್ತಾ ಇದ್ವಿ. ಅದರೊಳಗಡೆ ಈಗ ಆಲ್ರೆಡಿ ಪೂರ್ವ ಸಿದ್ಧತೆ ಏನು ಜರ್ಮನ್ ಹ್ಯಾಂಡಲ್ಸ್ಗಳನ್ನು ಹಾಕಿ ಜರ್ಮನ್ ಟೆಕ್ನಾಲಜಿಯ ಬೇರೆ ಬೇರೆ ರೀತಿಯಾದಂಥ ಒಂದು ಸೇಫ್ ಆಗಿರುವಂಥ ಸ್ಟೇಜ್ ಆಗಿರ್ಬೋದು, ಮತ್ತು ಜನಗಳಿಗೆ ಪೆಂಡಾಲ್ ವ್ಯವಸ್ಥೆ, ಪಾರ್ಕಿಂಗ್ ವ್ಯವಸ್ಥೆ, ಊಟದ ವ್ಯವಸ್ಥೆ, ಮತ್ತು ಏನು ಒಂದು ಥ್ರೆಟ್ ಪರ್ಸೆಪ್ಷನ್ ಆಧಾರದ ಮೇಲೆ ಏನಿರುತ್ತೆ ಆ ಒಂದು ಫ್ರಿಸ್ಕಿಂಗನ್ನು ಚೆಕ್ ಮಾಡಿ ಒಳಗಡೆ ಬಿಡುವಂಥ ಒಂದು ಇದನ್ನು ಬೇರೆ ಬೇರೆ ಇಲಾಖೆಗಳ ಒಂದು ಸಮನ್ವಯದ ಜೊತೆಗೆ ಈಗ ಆಲ್ರೆಡಿ ಪೂರ್ವ ಸಿದ್ಧತೆಯನ್ನು ನಾವು ಮಾಡ್ತಿದ್ದೀವಿ. ಈ ಒಂದು ಸಂದರ್ಭದೊಳಗಡೆ ಕೆಲವೊಂದು ಏನು ನಮ್ಮ ಮಂಗಳೂರು ನಗರದೊಳಗಡೆ ಅವತ್ತಿನ ದಿವಸ ಗಣೇಶ ಸ್ಥಳಗಳಲ್ಲಿ ಮಂಗಳೂರು ನಗರ ಕಮಿಷನರೇಟ್ ವ್ಯಾಪ್ತಿ ಸಂಬಂಧಿಸಿದಂತೆ ಡೈವರ್ಷನ್ ಇರ್ತದೆ. ನಾವು ಈ ಉಡುಪಿ ಭಾಗದಿಂದ ಬರುವಂತಹ ನಾನ್ ಪ್ಯಾಸೆಂಜರ್ ವೆಹಿಕಲ್ಸ್ ಅಂದರೆ ಲಾರಿಗಳು ಮತ್ತು ಟ್ರಕ್ಗಳು, ಈ ಟ್ಯಾಂಕರ್ಸು ಅಂಥವನ್ನ ಬಡಬೆಂಗಲಿಂದ ಡೈವರ್ಟ್ ಮಾಡಲಿಕ್ಕೆ ರಿಕ್ವೆಸ್ಟ್ ಕೂಡ ಮಾಡಿದ್ವಿ. ಸೊ ಈ 9 ಡೈವರ್ಷನ್ಸ್ಗಳಲ್ಲಿ ಯಾವುದೇ ರೀತಿ ಗೊಂದಲಕ್ಕೆ ಅವಕಾಶ ಆಗದ ರೀತಿಯಲ್ಲಿ ಎಲ್ಲ ಸಾರ್ವಜನಿಕರು ಸಹಕರಿಸಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ. ಮತ್ತು ಮಂಗಳೂರು ನಗರ ದಕ್ಷಿಣ ಕನ್ನಡ ಜಿಲ್ಲೆ ಏನಿದೆ, ವಾಹನ ಸಂಚಾರ ವಿಚಾರವಾಗಿ ಅಂತರ್ರಾಜ್ಯ ಮತ್ತು ಅಂತರ್ ಜಿಲ್ಲಾ ವಾಹನಗಳು ಭಾಳ ದೊಡ್ಡ ಸಂಖ್ಯೆಯಲ್ಲಿ, ಮತ್ತು ಇಂಡಸ್ಟ್ರಿಯಲ್ ವೆಹಿಕಲ್ಸ್ ಅವು ದೊಡ್ಡ ದೊಡ್ಡ ಲಾರಿಗಳಿರ್ಬೋದು, ಟ್ಯಾಂಕರ್ಸ್ ಇರ್ಬೋದು, ಅವುಗಳದೆಲ್ಲ ಭಾಳ ದೊಡ್ಡ ಸಂಖ್ಯೆಯಲ್ಲಿ ಮೂವ್ಮೆಂಟ್ ಆಗೋದ್ರಿಂದ ಟ್ರಾಫಿಕ್ ಡೈವರ್ಷನ್ ಮಾಡೋದಕ್ಕೆ ನಮ್ಮ ಒಂದು ಆದ್ಯತೆ ಆಗಿದೆ. ಆ ಟ್ರಾಫಿಕ್ ಡೈವರ್ಷನನ್ನು ನಾವು ಬೇರೆ ಬೇರೆ ಸ್ಥಳಗಳಲ್ಲಿ ಮಾಡ್ತಾ ಇದ್ದೀವಿ. ಇದು ಸಂಪೂರ್ಣ ವಿವರ ಏನಿದೆ ಅಲಾಂಗ್ ವಿತ್ ನೋಟಿಫಿಕೇಷನ್ ಆ್ಯಸ್ ಪೊಲೀಸ್ ಕಮಿಷನರ್ ನಮ್ಮ ಕಚೇರಿಯಿಂದ ಏನು ಕಮಿಷನರೇಟ್ ವ್ಯಾಪ್ತಿಗೆ ನೋಟಿಫಿಕೇಷನ್ ಮಾಡಿದ್ವಿ ಅದು ಸೇರಿದಂತೆ ಬೇರೆ ಎಲ್ಲ ವಿವರಗಳನ್ನು ನಾನು ಶೇರ್ ಮಾಡ್ತೀನಿ. ಮುಖ್ಯವಾಗಿ ನಂತೂರು